ಮಂಗಳೂರಿನ ವೆನ್ಲಾಕ್ ಸರ್ಕಾರಿ ಆಸ್ಪತ್ರೆಯ ಆಯುಷ್ ಕೇರ್ ಕೇಂದ್ರದಲ್ಲಿ ಇಂದು ಕೊರೋನಾ ಲಸಿಕೆ 2ನೇ ಡೋಸ್ಗಾಗಿ ಬೆಳಿಗ್ಗೆ ನೂಕುನುಗ್ಗಲು ಉಂಟಾಗಿದೆ. ಲಸಿಕೆ ಪಡೆಯಲು ಬಂದಿರುವ ಜನತೆ ಇಲ್ಲಿ ಟೋಕನ್ ಖಾಲಿಯಾಗಿದೆ ಎಂಬ ಅಳವಡಿಸಿದ್ದ ಬೋರ್ಡ್ ಅನ್ನು ಕಂಡು ಕೆಂಡಾಮಂಡಲರಾಗಿ ಸಿಬ್ಬಂದಿಯನ್ನ ತರಾಟೆಗೆ ತೆಗೆದುಕೊಂಡಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲಾಡಳಿತದ ವತಿಯಿಂದ ಇಂದು ವೆನ್ಲಾಕ್ ಆಸ್ಪತ್ರೆಯ ಆಯುಷ್ ಕೇಂದ್ರದಲ್ಲಿ ಉಚಿತ ಕೊರೋನಾ ಲಸಿಕೆ ನೀಡಲಾಗುತ್ತಿದೆ. ಇಂದು ಕೋವ್ಯಾಕ್ಸಿನ್ 2ನೇ ಡೋಸ್ 400, ಕೋವಿಶೀಲ್ಡ್ 2ನೇ ಡೋಸ್ 200 ಹಾಗೂ ಅನಿವಾಸಿ ಭಾರತೀಯರಿಗೆ ಕೋವಿಶೀಲ್ಡ್ 2ನೇ ಡೋಸ್ 100 ಇದೆ ಎಂದು ಜಿಲ್ಲಾಡಳಿತ ತಿಳಿಸಿತ್ತು. ಈ ಹಿನ್ನೆಲೆಯಲ್ಲಿ ಬೆಳ್ಳಂಬೆಳಿಗ್ಗೆ 106 ಜನ ಸೇರಿದ್ದರಿಂದ ನೂಕುನುಗ್ಗಲು ಉಂಟಾಯಿತು. ಈ ವೇಳೆ ಸ್ಥಳಕ್ಕೆ ಬಂದ ಅಧಿಕಾರಿಗಳು ಒಟ್ಟು ಟೋಕನ್ ವ್ಯವಸ್ಥೆಯನ್ನ ಮಾಡಿ ಉಳಿದವರನ್ನ ಹೊರಗೆ ಕಳುಹಿಸುತ್ತಾರೆ. ಸದ್ಯ ಕೋವ್ಯಾಕ್ಸಿನ್ 2ನೇ ಡೋಸ್ 400ರ ಟೋಕನ್ ಪೂರ್ತಿ ಮುಗಿದಿದ್ದು, ಕೋವಿಶೀಲ್ಡ್ 2ನೇ ಡೋಸ್ 200ರಲ್ಲಿ 105 ಟೋಕನ್ಗಳನ್ನು ನೀಡಲಾಗಿದೆ. ಅನಿವಾಸಿ ಭಾರತೀಯರ 100 ಡೋಸ್ನಲ್ಲಿ ಸದ್ಯ 65 ಜನರಿಗೆ ಟೋಕನ್ ನೀಡಲಾಗಿದೆ ಎಂದು ಅಧಿಕಾರಿಗಳು ಹೇಳಿದ್ದಾರೆ. ವೆನ್ಲಾಕ್ ಆಸ್ಪತ್ರೆಯಲ್ಲೂ ಇದೀಗ ಅವ್ಯವಸ್ಥೆಯ ತಾಣವಾಗಿದೆ ಎಂದು ಸ್ಥಳೀಯರು ದೂರಿದ್ದಾರೆ.